ಜನಪರ ಸೇವಾ ಯೋಜನೆದ ಉದ್ದೇಶ ಪುಟ್ಟು ಪಡೆದು ಸಾಮಾಜಿಕ ಕಳಕಳಿತ ಸೇವೆ ಮಲ್ತೊಂದು ಪುನಃ ಗಣೇಶಪುರ ಕಾಟಿಪಳ್ಳದ ಸೇವಾ ಚಾರಿಟೇಬಲ್ ಟ್ರಸ್ಟ್ ಬಕ ಇಂದೆತ ಅಧ್ಯಕ್ಷರು ಸದಸ್ಯರನ್ನ ಮಿತ್ತು ಕಾಟಿಪಳ್ಳ 1ನೇ ಬ್ಲಾಕ್ದ ಶ್ರೀಮತಿ ಸುಮನಾ ನಾಯಕ್ ಸುಳ್ಳು ಆರೋಪ ಲೇಡು ದೂರನ್ನು ದಾಖಲು ಮಲ್ತದೇರು ಪಂಡದು ಟ್ರಸ್ಟ್ ಅಧ್ಯಕ್ಷರು ಶ್ರೀ ಎ.ಪಿ. ಮೋಹನ್ ಗಣೇಶಪುರ ಸುದ್ದಿಗೋಷ್ಠಿ ತೆರಿಪಾದೇರು. ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸೇವಾ ಕಾರ್ಯ ನಡೆಸುವ ಕೇಂದ್ರ ಮೂಲ ಕಚೇರಿ ನಮ್ಮದೇನು ಕಾಟಿಪಳ್ಳ 1ನೇ ಬ್ಲಾಕ್ನ ಶ್ರೀ ನಿತ್ಯಾನಂದ ಭಜನಾ ಮಂದಿರದ ಬಳಿ ಇದೆ. ನಮ್ಮ ಕಾರ್ಯಾಲಯದ ಪಕ್ಕದಲ್ಲಿ ನಮ್ಮ ಓರ್ವ ಜ್ಯೋತಿಷಿ ನಾಗೇಶ್ ನಾಯಕ್ ಇವರ ಮನೆ ಕೂಡ ಇದೆ. ನಮ್ಮ ಕಾಂಪೌಂಡಿಗೆ ತಾಗಿಗಳು ನಾವು ಈಗಾಗಲೇ ಒಂದು 4-5 ಪ್ರತಿ ಆದಿತ್ಯವಾರದಂದು ಒಂದು 5 ಆದಿತ್ಯವಾರದಿಂದ ಈ ಕೋವಿಡ್-19 ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ಸುಮಾರು 1091 ಕುಟುಂಬಗಳಿಗೆ ನಾವು ಪಡಿತರ ಮತ್ತು ತರಕಾರಿ ಕಿಟ್ಗಳನ್ನು ಈಗಾಗಲೇ ನಾವು ಒದಗಿಸಿದ್ದೇವೆ ನಮ್ಮ ಟ್ರಸ್ಟ್ ವತಿಯಿಂದ. ಇದಕ್ಕೆ ನಮ್ಮ ಟ್ರಸ್ಟ್ನ ಎಲ್ಲ ಟ್ರಸ್ಟಿಗಳು ಮತ್ತು ನಮ್ಮ ಟ್ರಸ್ಟ್ನ ಬೆಂಬಲಿಗರು ಇದಕ್ಕೆ ಹಣಕಾಸಿನ ಸಂಗ್ರಹ ದೇಣಿಗೆ ನೀಡಿ ಈ ಎಲ್ಲ ಕೆಲಸ ಕಾರ್ಯ ನಡೀತಾ ಇದೆ. ಅದಲ್ಲದೆ ನಮ್ಮ ಸೇವಾ ಚಾರಿಟೇಬಲ್ ಟ್ರಸ್ಟ್ ಆ್ಯಕ್ಚುಲಿ ಕಳೆದ ಮಾರ್ಚ್ 4ರಂದು ಉದ್ಘಾಟನೆಗೊಂಡಿದ್ದು. ಇತ್ತೀಚೆಗಷ್ಟೇ ಒಂದು 2-3 ತಿಂಗಳ ಹಿಂದೆ ಅಷ್ಟೇ ನಮ್ಮ ಟ್ರಸ್ಟ್ ಆರಂಭಗೊಂಡಿದ್ದು. ಆ ನಂತರದಲ್ಲಿ ಮಾರ್ಚ್ 8ರಂದು ನಾವು ಮಹಿಳಾ ದಿನಾಚರಣೆ ಮಾಡಿದ್ದೇವೆ. ಆನಂತರ ಸೇವಾ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗಿ ಈ ಕೋವಿಡ್ ಈ ಪರಿಸ್ಥಿತಿಯಲ್ಲಿ ಕೂಡ ತುಂಬ ಸೇವಾ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೇವೆ. ಇದನ್ನೆಲ್ಲ ನಮ್ಮ ಕೆಲವು ಸಮಾಜಘಾತಕ ಶಕ್ತಿಗಳು ಅಂತ ಹೇಳ್ಬೋದು, ನಮ್ಮ ವಿರೋಧಿಗಳು ಅಂತಲೇ ಹೇಳ್ಬೋದು, ಸಮಾಜ ವಿರೋಧಿಗಳು ಅಂತಲೇ ಹೇಳ್ಬೋದು. ಅಂಥ ವ್ಯಕ್ತಿಗಳಿಗೆ ಇದು ಸ್ವಲ್ಪ ಕಣ್ಣು ಕುಕ್ಕಿದಂಥ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು. ನಾವೇನು ಸೇವಾ ಕೆಲಸ ಜಾಸ್ತಿ ಮಾಡ್ತಾ ಇದ್ದೇವೆ, ಇನ್ನು ಈ ಥರ ಮಾಡಿದರೆ ಇನ್ನು ಮುಂದೆ ಹೋದರೆ ನಾವೆಲ್ಲ ಸ್ವಲ್ಪ ಗುರ್ಜರಾಗ್ತೇವೆ ಅನ್ನೋ ಒಂದು ಸಂಘಟನೆ ಅಥವಾ ಕೆಲವು ಸಂಘಟನೆಗಳು ಇರ್ಬೋದು, ಕೆಲ ವ್ಯಕ್ತಿಗಳು ಇರ್ಬೋದು, ವಿರೋಧಿಗಳು ಅಂತ ಇವರೆಲ್ಲ ಸೇರಿ ಒಂದು ಸಂಚು ಹೂಡಿ ಈ ಸಂಚಿನ ಬಗ್ಗೆ ಕೆಲವೊಂದು ಮೊದಲೇ ಕೆಲವು ಸಂಶಯ ಇತ್ತು. ಈ ನಾಗೇಶ್ ನಾಯಕ್ ಎಂಬ ಏನು ನಮ್ಮ ಕಾರ್ಯಾಲಯದ ಪಕ್ಕದಲ್ಲಿ ಏನು ನಿವಾಸಿಯಾಗಿರುವ ಜ್ಯೋತಿಷಿ ನಾಗೇಶ್ ನಾಯಕ್ ಇವರನ್ನು ಅವರು ದಾಳವಾಗಿ ಇಟ್ಕೊಂಡಿದ್ದರು. ಅವರನ್ನು ದಾಳವಾಗಿ ಇಟ್ಟುಕೊಂಡು ಆ ವ್ಯಕ್ತಿ ಏನು ನಾವು ಪ್ರತಿ ಆದಿತ್ಯವಾರ ಏನು ಕಿಟ್ಟು ತಯಾರಿ ಮಾಡುವ ನಮ್ಮ ಕಾರ್ಯಕರ್ತರ 25-30 ಜನ ಒಂದು ಸಾಮಾಜಿಕ ಅಂತರ ಇಟ್ಕೊಂಡು ಏನು ಮಾಸ್ಕನ್ನು ಹಾಕ್ಕೊಂಡು ನಾವು ಕಿಟ್ ತಯಾರಿಸ್ತಾ ಇದ್ವಿ. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ನಮಗೆ ಬೇಕಂತಲೇ ಅಲ್ಲಿ ಅವರ ಕಾಂಪೌಂಡ್ ಹತ್ತಿರದಲ್ಲಿ ನಿಲ್ಲೋದು, ಬೈಯುವಂಥದ್ದು ನಮ್ಮ ಹುಡುಗರಿಗೆ ಬೇಕಂತಲೇ ಅವರ ಸ್ಟೇಟಸ್ನಲ್ಲಿ ವಾಟ್ಸಪ್ನ ಸ್ಟೇಟಸ್ನಲ್ಲಿ ಬೇಡದ ಹಾಕುವುದು, ಇವರು ಬಚ್ಚಾಲಿ ಕುಡಿ ಟ್ರಸ್ಟ್ ಅಂತ ಹೇಳಿ ಬರೆಯುವುದರಲ್ಲಿ, ಮತ್ತು ಇವರು ಕೊಳೆತ ತರಕಾರಿಗಳನ್ನು ಇವರು ಸಾರ್ವಜನಿಕರಿಗೆ ಹಂಚಿ ಒಳ್ಳೆಯ ತರಕಾರಿಗಳು ಇವರು ಮನೆಗೆ ತಗೊಂಡು ಹೋಗ್ತಾ ಇದ್ದಾರೆ, ಹಣ ಸಂಗ್ರಹ ಮಾಡಿ ಇವರು ಮಜಾ ಮಾಡ್ತಾ ಇದ್ದಾರೆ ಅಂಥದ್ದೆಲ್ಲ ಆರೋಪವನ್ನು ವಾಟ್ಸಪ್ಪಲ್ಲೆಲ್ಲ ಆಗ್ತಾ ಇದ್ರು. ಆದರೂ ನಮ್ಮ ಯುವಕರು ನಾವು ಹೇಳ್ತೀವಿ, ಏನು ಮಾತಾಡಲಿಕ್ಕೆ ಹೋಗುದು ಬೇಡ, ನಮ್ಮ ಟ್ರಸ್ಟಿಗಳ ಹೇಳಿದ್ವಿ ನಾವು ಸಮಾಧಾನದಿಂದ ಇರುವ ಅಂತ. ಅಂತೆ ಕಳೆದ 12ನೇ ತಾರೀಕು ಏನಾಯ್ತು ಅಂತ ಕೇಳಿದ್ರೆ, ಆ ವ್ಯಕ್ತಿ ಸಂಜೆ ಹೊತ್ತು 7:30 ಸುಮಾರಿಗೆ ನಮ್ಮ ಇಬ್ಬರು ಟ್ರಸ್ಟಿಯಲ್ಲಿ ನಿಂತಿದ್ರು ಕಾರ್ಯಾಲಯದಲ್ಲಿ. ಇದರ ಕಾಂಪೌಂಡ್ನ ಒಳಗಿಂದ ಬೈಲಿಕ್ಕೆ ಶುರು ಮಾಡಿದ್ರು. ಆಗ ನಮ್ಮ ಟ್ರಸ್ಟಿಗಳು, ನೀವು ಯಾಕೆ ಇಂಥದ್ದೆಲ್ಲ ವಾಟ್ಸಪ್ ಇದರಲ್ಲಿ ಆಗ್ತಾ ಇದ್ದೀರಿ, ತಪ್ಪಲ್ವಾ, ನಾವಿಷ್ಟು ಸೇವಾ ಕೆಲಸ ಮಾಡ್ತಾ ಇದ್ದೀವಿ ಜನರಿಗಾಗಿ, ಇಷ್ಟು ಕಷ್ಟಪಡ್ತಾ ಇದ್ದೀವಿ, ನೀವು ಯಾಕೆ ಈಗ ಮಾಡ್ತಾ ಇದ್ದೀರಿ ಅಂತ ಕೇಳಿದಕ್ಕೆ ಅವಾಚ್ಯವಾಗಿ ಮತ್ತು ಅಶ್ಲೀಲವಾಗೆಲ್ಲ ಮಾತಾಡಿ ಶುರು ಮಾಡಿದ್ರು. ನಮ್ಮ ಕಡೆ ಟ್ರಸ್ಟಿಗಳು ಸ್ವಲ್ಪ ಅವಾಚ್ಯವಾಗಿ ಮಾತಾಡಿರ್ಬೋದು, ಅದು ಮಾತಿನ ಚಕಮಕಿ ಆಗಿತ್ತು. ನಮಗೆ ಗೊತ್ತಾಗಿ ಇದು ಸ್ವಲ್ಪ ಮುಂದೆ ಹೋಗ್ತದೆ ಅಂತ ತಿಳಿಸಿ ಮರುದಿವಸ ಏನು 13ನೇ ತಾರೀಕಿನಂದು ನಾವು ಕೂಡ ಹೋಗಿ ಒಂದು FIR ದಾಖಲಿಸುತ್ತೇವೆ ಸ್ಟೇಷನ್ನಲ್ಲಿ. ಈ ವ್ಯಕ್ತಿ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ, ಬೇಡದ್ದು ಅವಾಚ್ಯ ನಿಂದನೆ ಮಾಡ್ತಾ ಇದ್ದಾರೆ, ನಮ್ಮ ಟ್ರಸ್ಟ್ ಬಗ್ಗೆ ವಾಟ್ಸಪ್ಗಳಲ್ಲಿ ಆಗ್ತಾ ಇದು ಬೇಡದ್ದು ಸ್ಟೇಟಸ್ ಆಗ್ತಾ ಇದ್ದಾರೆ ಅಂತ ಹೇಳಿ ನಾವು ಸುರಕ್ಷಗೋಷ್ಠಿಯಲ್ಲಿ ನಾವು 13 ತಾರೀಕು ಬೆಳಿಗ್ಗೆ ಒಂದು ತಮಿಳು ನೇತೃತ್ವದಲ್ಲಿ ನಾವು ಹೋಗಿ ನಾವು ಅವರ ವಿರುದ್ಧ ಒಂದು ದೂರು ದಾಖಲಿಸಿದ್ವಿ. ಇದನ್ನು ಮನಗಂಡ ಆ ವ್ಯಕ್ತಿ ಅದೇ ದಿನ 13ನೇ ತಾರೀಕು ಒಂದು 3 ಗಂಟೆ ನಂತರ ತನ್ನ ಪತ್ನಿಯನ್ನು ಕರೆದುಕೊಂಡು ಹೋಗಿ ನಮ್ಮ ಸೇವಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಅಂದರೆ ನಾವು ಎ.ಪಿ. ಮೋಹನ್, ಉಳಿದ ಸುಧಾಕರ್ ಬಳ್ಳಾರಿ ನಮ್ಮ ಟ್ರಸ್ಟಿ, ಇನ್ನೊಬ್ಬರು ಟ್ರಸ್ಟಿ ರವೀಂದ್ರ ಆಚಾರ್ಯ ಕೃಷ್ಣಾಪುರ, ಇನ್ನೊಬ್ಬ ನಮ್ಮ ಟ್ರಸ್ಟ್ನ ಬೆಂಬಲಿಗ ಹರ್ಷಿತ್, ಈ 4 ಮಂದಿ ನಮ್ಮ ಮನೆಗೆ ಅಂಗಳಕ್ಕೆ ಅಕ್ರಮ ಪ್ರವೇಶ ಮಾಡಿ ನನ್ನ ಮೇಲೆ ಅವರ ನಾಗೇಶ್ವರ ಪತ್ನಿ ಅದು ದೂರು ದಾಖಲಿಸಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಎಳೆದಾಡಿದ್ದಾರೆ, ಜಡೆ ಹಿಡಿದು ಹಿಡಿದಿದ್ದಾರೆ, ನಮ್ಮ ಬಟ್ಟೆಯನ್ನು ಹದ್ದಿದ್ದಾರೆ ಅಂತ ಹೇಳಿ
ಸುಮ್ಮನೆ ಸುಳ್ಳು ದೂರನ್ನು ದಾಖಲಿಸಿದ್ದಾರೆ. ಈ ಬಗ್ಗೆ ನಾವು ಸ್ಟೇಷನ್ ಹೋಗಿ ಮಾತಾಡೋದವರು ಹೇಳಿದ್ರು, ನಮ್ಮ ಬಗ್ಗೆ ಅವರು ಹೇಳಿದ್ರು ನೀವು ಹೀಗೆಲ್ಲ ಮಾಡಬಾರ್ದು. ನಾವು ಅದಕ್ಕೆ ಹೇಳಿದ್ವಿ, ಇಂಥ ಘಟನೆ ಆಗಲೇ ಇಲ್ಲ. ಆ ಕಂಪೌಂಡಿನ ಒಳಗೆ ನಾವು ಖಾಲಿ ಇಟ್ಟಿದ್ರೆ ನಮ್ಮ ಮೇಲೆ ಕ್ರಮ ತಗೊಳ್ಳಿ, ನೀವು ಬೇಕಂದ್ರೆ ಅರೆಸ್ಟ್ ಮಾಡಿ ಯಾವುದೇ ಕ್ರಮ ತಗೊಳ್ಳಿಕ್ಕೆ ನಾವು ಸಿದ್ಧ. ನಮ್ಮ ಯಾರಾದ್ರೂ ಟ್ರಸ್ಟಿ ಅಥವಾ ಬೆಂಬಲಿಗ ಆ ವ್ಯಕ್ತಿಯ ಕಂಪೌಂಡ್ನ ಒಳಗೆ ಕಾಲಿಟ್ಟದ್ದನ್ನು ನಿಮ್ಗೆ ಗೊತ್ತಾಗಿದ್ರೆ ನಮ್ಮ ಮೇಲೆ ಕ್ರಮ ತಗೊಳ್ಳಿ ಅಂತ ನಾವು ಅವರ ಪೊಲೀಸ್ ಸ್ಟೇಷನ್ಗೆ ಹೇಳಿದ್ವಿ. ಅದಕ್ಕೆ ಬೇಕಾದ ನಾವು ಪೂರಕವಾದಂಥ CCTV ನಮ್ಮ ಕಾರ್ಯಾಲಯದ ಬಳಿ ಒಂದು CCTV ಇತ್ತು ನಮ್ಮ ಟ್ರಸ್ಟಿದು ಅಂಗಡಿಯಲ್ಲಿ. ಆ ಟ್ರಸ್ಟಿದು ಅಂಗಡಿಯದ್ದು CCTVದು ಫುಲ್ ಕವರೇಜ್ ಏನು ನಾಗೇಶ್ ನಾಯ್ಕ ನಮ್ಮ ಮೇಲೆ ದೂರ ಹಾಕಿದ್ದಾರೆ. ಆ ಮನೆಯ ಅಂಗಳದ ಸಂಪೂರ್ಣ ಕವರೇಜ್ CCTVಯಲ್ಲಿ ಆಗ್ತದೆ. ಅದನ್ನು ಫುಟೇಜ್ ತರಲಿಕ್ಕೆ ಹೇಳಿದ್ರು ಪೊಲೀಸ್ ಸ್ಟೇಷನ್. ನಾವು ಅದಕ್ಕೆ ಬೇಕಾದ ಪೂರಕ ಎಲ್ಲ ಅದನ್ನು ಮೊದಲಿನ ದಿವಸಕ್ಕೆ ನಾವು ಸಂಜೆ 5ರಿಂದ 12 ಗಂಟೆ ತನಕದ್ದು ಇವರೇನು ದೂರಲ್ಲಿ ದಾಖಲಿಸಿದ್ದಾರೆ. ರಾತ್ರಿ 10:30ಕ್ಕೆ ಘಟನೆ ನಡೆದದ್ದು. ನಾವು ದಿನಾಂಕ 13 ತಾರೀಕು ಬುಧವಾರ ಕಾಟಿಪಳ್ಳ 1ನೇ ಬ್ಲಾಕ್ದ ಶ್ರೀ ನಿತ್ಯಾನಂದ ಭಜನಾ ಮಂದಿರದ ಕೈತಲದ ನಿವಾಸಿ ನಾಗೇಶ್ ನಾಯಕರನ್ನ ಬಡಿದಿ ಶ್ರೀಮತಿ ಸುಮನಾ ನಾಯಕ್ ತನ್ನ ಬೊಕ ಬಾಕಿ 3 ಜನತ ಮಿತ್ತು ಸುಳ್ಳು ಮೊಕದ್ದಮೆ ದಾಖಲಿಸಿದರು. ತಂಕ್ ಹಲ್ಲೆ ಮಲ್ತದೇರು ಪಂಡದು ದೂರುಡು ಸುಳ್ಳು ಆರೋಪಲೇನು ಮಲ್ತದೇರು. ಇಂದು ಸತ್ಯಗೂ ದೂರವಾಯಿನ ಸಂಗತಿ ಇಂಚಿನೊಂಜಿ ಘಟನೆ ಆ ಜಾಗೆಡು ನಡತದಿಜ್ಜಿ ಪಂಪಿನಕ್ಕೆ ಸಾಕ್ಷಿಯಾದ ಆ ಜಾಗೆದ CCTV ದೃಶ್ಯಾವಳಿಲೇನು ಸುರತ್ಕಲ್ ಠಾಣೆಗೂ ಒಪ್ಪ್ಯಾದ ಪಂಡದು ಸೇವಾ ಚಾರಿಟೇಬಲ್ ಟ್ರಸ್ಟ್ದ ಅಧ್ಯಕ್ಷರು ಶ್ರೀ AP ಮೋಹನ್ ಸುದ್ದಿಗೋಷ್ಠಿ ಘಟನೆದ ಬಗ್ಗೆ ವಿವರ ಕೊರಿಯರು. ಹಾಗಾಗಿ ನಾವು ತಮ್ಮಲ್ಲಿ ಪತ್ರಕರ್ತ ಎಲ್ಲ ಮಿತ್ರರಲ್ಲಿ ತಮ್ಮಲ್ಲಿ ಪ್ರಾರ್ಥಿಸುವುದೇನಂತ ಹೇಳಿದ್ರೆ, ನಮ್ಮ ಈ ಸೇವಾ ಚಾರಿಟೇಬಲ್ ಟ್ರಸ್ಟ್ ಇನ್ನು ಮುಂದೆ ಕೂಡ ಅತ್ಯುತ್ತಮ ಕೆಲಸ ಕಾರ್ಯಗಳನ್ನು ಮಾಡುವಂಥ ಯೋಜನೆಗಳನ್ನು ಹಾಕಿಕೊಂಡಿದೆ ಬಡ ಜನರಿಗಾಗಿ. ಹಾಗಾಗಿ ನಮ್ಮ ಮೇಲೆ ಈ ಕಪ್ಪು ಚುಕ್ಕೆ ಬಂದಿದೆ. ಈಗ ವಿದೇಶದಿಂದ ನಮಗೆ ಫೋನ್ ಕರೆ ಬರ್ತಾ ಇತ್ತು, ನೀವು ಯಾಕೆ ಹೀಗೆಲ್ಲ ಮಾಡಿದ್ರಿ ಅಂತ. ಅವರಿಗೆ ಸತ್ಯ ಅಂತ ಅಂದ್ಕೊಂಡಿದ್ದಾರೆ ಅವರೆಲ್ಲ. ನಮ್ಮ ಊರಿನವರಿಗೆ ಈಗಾಗಲೇ ಮನವರಿಕೆ ಆಗಿದೆ, ಇದು ಸುಳ್ಳು ಕೇಸ್ ಅಂತ ಹೇಳಿ. ಹೊರಗೂರಿನವರು ಈಗ ಪತ್ರಿಕೆಯಲ್ಲಿ ಬಂದದ್ರಿಂದ ಕೆಲವು ಪತ್ರಿಕೆಯಲ್ಲಿ ಬಂದಿದೆ ಮತ್ತು ವಾಟ್ಸಪ್ಪಲ್ಲಿ ಈ ಪತ್ರಿಕೆಯಲ್ಲಿ ಒಂದು ಫೇಸ್ಬುಕ್ಕಲ್ಲಿ ಪ್ರಥಮವಾಗಿ ಬಂದದ್ದು. ಆ ಫೇಸ್ಬುಕ್ಕಲ್ಲಿ ಈ ಮಾಹಿತಿ ಬಂದ ಸುದ್ದಿ ಬಂದದ ಕೆಲವೇ ನಿಮಿಷಗಳಲ್ಲಿ ಕೆಲ ವ್ಯಕ್ತಿಗಳು ನಮ್ಮ ಕಾಟಿಪಳ್ಳದಲ್ಲಿ ಕೆಲ ಸಂಘಟನೆ ವ್ಯಕ್ತಿಗಳು ಕೆಲವೇ ನಿಮಿಷಗಳಲ್ಲಿ ವಾಟ್ಸಪ್ಪಲ್ಲಿ ಹರಿಯಬಿಟ್ಟಿದ್ದಾರೆ ಆ ವ್ಯಕ್ತಿ. ಹಾಗಾಗಿ ನಮ್ಮ ವಿರುದ್ಧ ಏನೋ ಒಂದು ಸಂಚು ನಡೀತದೆ ಅನ್ನೋದು ನಮಗೆ ಸ್ಪಷ್ಟವಾಗ್ತಾ ಇದೆ. ಹಾಗೆ ನಾವೆಲ್ಲ ಪತ್ರಕರ್ತರ ಮಿತ್ರರನ್ನು ನಮಗೆ ಸಹಕಾರ ನೀಡಬೇಕು. ಈ ಸುಳ್ಳು ಮೊಕದ್ದಮೆ ವಿರುದ್ಧ ನಾವು ಈ ಸುಳ್ಳು ಸುದ್ದಿ ಇದು ಸುಳ್ಳು ಮೊಕದ್ದಮೆ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಸ್ಟೇಷನ್ಗೆ ಕೂಡ ಮಾಹಿತಿ ನೀಡಿದೆ. ಅವರಿಗೂ ಇದು ಸರಿ, ಇದು ಸುಳ್ಳು ಇದು ಕೇಸು ಅಂತ ಅವರಿಗೂ ಮನವರಿಕೆ ಆಗ್ತಾ ಇದೆ, ತನಿಖೆ ನಡೆಸ್ತಿದೆ. ನಮಗೆ ಅತ್ಯಂತ ನಂಬಿಕೆ ಉಂಟು. ಸುರತ್ಕಲ್ ಪೊಲೀಸ್ ಠಾಣೆಯವರು ಇದನ್ನು ಸೂಕ್ತ ತನಿಖೆ ನಡೆಸಿ ಇದು ಸುಳ್ಳು ಮೊಕದ್ದಮೆ ಅಂತ ಹೇಳಿ ಆ ಕೇಸನ್ನು ವಜಾಗೊಳಿಸುತ್ತಾರೆ ಅನ್ನುವ ನನಗೆ ನಂಬಿಕೆ ಇದೆ. ದೇವರಲ್ಲಿ ಕೂಡ ವಿಶ್ವಾಸ ಇದೆ. ಅದಲ್ಲದೆ ಇದರಲ್ಲಿ ಯಾರೆಲ್ಲ ಸಂಚು ಹೂಡಿದ್ದಾರೆ, ಆ ನಾಗೇಶ್ ನಾಯ್ಕ ವ್ಯಕ್ತಿ ಆಗಲಿ, ಅವರ ಹೆಂಡತಿ ಆಗಲಿ, ಹಾಗೆ ಅವರನ್ನು ಯಾರೆಲ್ಲ ಕುಮ್ಮಕ್ಕು ನೀಡಿದ್ದಾರೆ ಮತ್ತು ಅದಕ್ಕೆ ಬೇಕಾದಂಥ ಯಾರೆಲ್ಲ ಪ್ರಭಾವ ಬಳಸಲಿಕ್ಕೆ ಸಂಚು ಹೂಡಿದ್ದಾರೆ ಅವರೆಲ್ಲರಿಗೂ ಕ್ರಮ ಕೈಗೊಳ್ಳಬೇಕು, ಶಿಕ್ಷೆ ಆಗಬೇಕು ಅನ್ನುವ ಕಾರಣಕ್ಕೆ ನಮ್ಮ ಕೆಲ ಪ್ರಮುಖರ ಆಶಯದಂತೆ ನಾವು ಇನ್ನು ಕೆಲವೇ ದಿನಗಳ ಅಂತರದಲ್ಲಿ ಶ್ರೀ ಕಣತ್ತೂರು ಕ್ಷೇತ್ರ ನಮ್ಮ ಪಕ್ಕದ ಕೇರಳದಲ್ಲಿ ಇದೆ. ಆ ಕಣತ್ತೂರು ಕ್ಷೇತ್ರಕ್ಕೆ ನಾವು ನಮ್ಮ ಟ್ರಸ್ಟ್ನ ವತಿಯಿಂದ ದೂರು ಕೊಡಲಿಕ್ಕಿದೆ. ಹಾಗಾಗಿ ತಮ್ಮೆಲ್ಲರ ಸಹಕಾರ, ಪತ್ರಕರ್ತ ಮಿತ್ರರೆಲ್ಲರ ಸಹಕಾರ ಬೇಕು. ನಾವು ತಪ್ಪು ಮಾಡಿದ್ದೇವೆ ಅಂತ ಹೇಳಿದರೆ ನಮಗೆ ಗಲ್ಲಿಗೆ ಹಾಕಿದ್ರು ನಾವು ಸಿದ್ಧರಿದ್ದೇವೆ. ಎಲ್ಲ ಟ್ರಸ್ಟಿಗಳಿಗೆ 4 ಜನರಲ್ಲಿ ನಾವು ಇದರಲ್ಲಿ ಯಾವುದೇ ಪಾತ್ರ ವಹಿಸಲಿಲ್ಲ. ನಮ್ಮ ಕಡೆಯಿಂದ ಯಾವುದೇ ಮಾತುಕತೆಯಲ್ಲಿ ಬೈದಾಟ ನಮ್ಮ ಕಡೆಯಿಂದ ಆಗಿರ್ಬೋದಲ್ಲದೆ ನಾವು ಯಾವುದೇ ಅಂತ ಒಂದು ಅವರು ಏನು ಆರೋಪ ಮಾಡಿದ್ದಾರೆ ಅಂತ ಘಟನೆ ನಾವು ಪಾಲ್ಗೊಳ್ಳಿಲ್ಲ ಅನ್ನೋದಕ್ಕೆ 100ಕ್ಕೆ 100 ಸತ್ಯವಾದಂಥ ಅಂತ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಶ್ರೀಮತಿ ಸೇವಾ ಚಾರಿಟೇಬಲ್ ಟ್ರಸ್ಟ್ ಗಣೇಶ್ಪುರ ಕಾಟಿಪಳ್ಳ ಇಂದೆತ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಸುವರ್ಣ, ಟ್ರಸ್ಟ್ ಮಹಿಳಾ ವಿಭಾಗದ ಪ್ರಮುಖರು ಶ್ರೀಮತಿ ಮಮತಾ ರಾವ್ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು.